ಒಂದು ದಿನ ಉಜ್ಜಯಿನಿಯೋಳು ಕೃಪಾ ಚಂದ್ರಧರ ವಿಕ್ರಮಾರ್ಕ ಪಂಡಿತೋತ್ತಮರಿಂದ ಕೂಡಿ ಮಹಾಕಾಳೇಶ್ವರ ರಕ್ಷಿಸು ಸ್ವಾಮಿ ರಕ್ಷಿಸು. ಪ್ರಪಂಚ ಮುಖದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವನಾದರೂ ದೈವ ಕಾರುಣ್ಯದ ಮೂಲಕವಾಗಿ ಉಚ್ಚರಾಯ ಸ್ಥಿತಿಯನ್ನು ಹೊಂದುತ್ತಾನೆ ಎನ್ನುವುದು ನಮ್ಮ ಹಿರಿಯರು ಕಂಡುಕೊಂಡಿರುವಂತಹ ಸತ್ಯ. ಹಾಗಾಗಿ ಈ ಪದವಿಯನ್ನು ನನ್ನನ್ನು ಏರಿಸುವ ಕಾಲದಲ್ಲಿ ನಮ್ಮ ಹಿರಿಯರು ಹೇಳಿದರು, ಪ್ರಜಾವತ್ಸಲನಾಗಿ ಪ್ರಜಾನರಾಗಿಯಾಗಿ ನಿನ್ನ ಬದುಕನ್ನು ನೀ ಸಾಗಿಸು ಮಗ ಅಂತ. ಆದಿತ್ಯ ಅಂತ ನನಗೆ ಹೆಸರಿರಿಸಿದ್ರು. ವಿಕ್ರಮ ನನ್ನಲ್ಲಿ ಇದ್ದದ್ದರಿಂದ ಅದು ಎರಡೂ ಜೊತೆಯಾಗಿ ವಿಕ್ರಮಾದಿತ್ಯ ವಿಕ್ರಮಾದಿತ್ಯ ಅಂತ ಹೀಗ ಎಲ್ಲರೂ ಕೊಂಡಾಡುವುದಕ್ಕೆ ತೊಡಗಿದ್ರು. ನೃಪ ಚಂದ್ರಧರನಂತೆ ಯಾಕ ಹೆಸರು ಬಂತು ಕೇಳಿದ್ರೆ, ಈ ಸಿಂಹವಿತ್ತರದಲ್ಲಿ ಕುಳಿತು ನಾನು ಏನೇ ಮಾತಾಡ್ಲಿ ಅದೆಲ್ಲವೂ ಮಹಾಕಾಳೇಶ್ವರನ ಎರಡನೆಯ ಬಾಯಿಂದ ಬರುತ್ತಿರುವ ನುಡಿಮುತ್ತುಗಳು ಎನ್ನುವ ಹಾಗೆ ನಮ್ಮ ಸಭಿಕರೆಲ್ಲ ಒಪ್ಪಿದ ಸತ್ಯ. ಮಾಳವ ಸಾಮ್ರಾಜ್ಯ ಉಜ್ಜಯಿನಿಯೇ ನಮ್ಮದ್ದಾದಂತಹ ರಾಜಧಾನಿ. ನಮ್ಮ ಬದುಕಿನ ಹಿನ್ನೆಲೆಯನ್ನೊಮ್ಮೆ ಅವಲೋಕನ ಮಾಡಿದ್ರೆ ಬಹಳಷ್ಟುಂಟು. ನಮ್ಮ ಅಜ್ಜ ಕ್ಷತ್ರಿಯರಾದರೂ ನಮ್ಮ ತಾಯಿಯನ್ನು ಒಬ್ಬ ಬ್ರಾಹ್ಮಣನಿಗೆ ಮದುವೆ ಮಾಡಿಕೊಟ್ಟದ್ದಂತೆ. ಆ ಬ್ರಾಹ್ಮಣನಿಂದಲೂ ಕ್ಷತ್ರಿಯ ಕನ್ಯೆಯಿಂದಲೂ ಹುಟ್ಟಿದಂತಹ 4 ಸಂತತಿಯಲ್ಲಿ ನಾನು ಹಿರಿಯ. ನನ್ನ ತಮ್ಮ ಒಬ್ಬ ಇದ್ದಾನೆ ಭಟ್ಟಿ ಅಂತ, ಬಹಳ ಬುದ್ಧಿವಂತ. ನನ್ನ ರಾಜಕಾರಣದಲ್ಲಿ ಮಹಾಮಂತ್ರಿಯಾಗಿ ನನ್ನ ಎರಡನೆಯ ತಲೆಯಾಗಿ ಪ್ರತಿಸ್ಪಂದಿಸುತ್ತಿರುವಂತಹ ಅವರ ಯೋಗ್ಯತೆ ನಮ್ಮದ್ದಾಗಿರುವಂತಹ ನಾಡಿನ ಮೇಲ್ಮೆಯನ್ನು ತೋರಿಸುವಲ್ಲಿ ಮುನ್ನಡೆಯಾಗಿದೆ. ದೇವಲೋಕದವರೆಗೂ ಶಶರೀರನಾಗಿ ನಾನು ಹೋದವ. ಕಾಲದಲ್ಲಿ 4 ಕಾಲಗಳನ್ನು ನಾವು ಗುರುತಿಸಿದ್ರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ತನ್ನತನವನ್ನು ತೋರಿಸಿಕೊಳ್ಳುವುದಕ್ಕೆ ಸ್ವಲ್ಪ ಕಷ್ಟವಾಗ್ತದೆ. ಯಾಕೆ ಕೇಳಿದ್ರೆ, ಕಲಿಯುಗದಲ್ಲಿ ಧರ್ಮದೇನು ಒಂದೇ ಪಾದದಲ್ಲಿ ನಿಲ್ಲುವುದು ಅಂತ ಅರ್ಥ. ಸದ್ಧರ್ಮಾಚರಣೆಯನ್ನು ಯಾರು ಮಾಡ್ತಾರೋ, ಸತ್ಯವಾದಿಗಳು ಯಾರಿರ್ತಾರೋ ಅಂತವರಿಗೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ಬಹಳ ದುಸ್ತರವಾಗಿರುವಂತಹ ಕಾಲಘಟ್ಟ ಇದು. ಅಂತದರಲ್ಲಿಯೂ ನಮ್ಮ ಯೋಗ್ಯತೆ ಉಳಿದಿದೆ ಅಂತ ಆದ್ರೆ ನಮ್ಮ ಹಿರಿಯರು ಮಾಡಿದಂತಹ ಪುಣ್ಯ ಅಂತ ಹೇಳಬೇಕಷ್ಟೇ. ನಮ್ಮ ಮನೆತನದ ದೈವವೇ ನಮ್ಮನ್ನು ಕಾಪಾಡಿ ರಕ್ಷಿಸಿದೆ ಅಂತ ಅರ್ಥ. ಆದರೆ ನಮ್ಮ ವಿಕ್ರಮನ ಬಗ್ಗೆ ಕೊಂಡಾಡುವುದಿಲ್ಲ. ಅರಿಗಳೆನ್ನುವಂತಹ ಗಜಗಳಿಗೆ ನಾನು ಸಿಂಹ ಸದೃಶ್ಯನಿದ್ದೇನೆ. ಸಿಂಹಕ್ಕೆ ಒಂದು ಹೆಸರು ಪಂಚಾಸ್ಯ ಅಂತ. ಏಕಕಾಲದಲ್ಲಿ 5 ಮುಖಗಳಿಂದ ದಾಳಿ ಮಾಡಬಹುದಾದಂತಹ ಚಾಕಚಕ್ಯತೆ ಹಾಗಿರುವ ವಿಕ್ರಮ ನನ್ನದ್ದು.
ಬಣಿಗಳು ಇದ್ದಾರೆ ಅಂತಾದ್ರೆ ಅಂತಹ ವಿಷ ಸರ್ಪಗಳಿಗೆ ಗರುಡ ಸದೃಶರಾಗಿ ನಿಂತು ಕಲಿಕಾಲದ ವಿಜೃಂಭಣೆಯನ್ನು ತೋರಿಸಿ ನಮ್ಮದ್ದಾಗಿರುವಂತಹ ವಿಕ್ರಮದ ಪರಾಕಾಷ್ಠೆಯನ್ನು ಭಾರತರಕ ಹಾರಿಸುವಲ್ಲಿ ನಾನು ಸೀಮನಿದ್ದೇನೆ. ಖಂಡಿತ ಒಂದು ದಿನದ ಘಟನೆ ಈಗಲೂ ನನಗೆ ಹಸಿ ಹಸಿಯಾಗಿ ನೆನಪಿದೆ. ವಿಠಲವನ್ನು ಏರಿದ ನನ್ನನ್ನು ವಂಚಿಸುವುದಕ್ಕಾಗಿ ಕಾಪಾಲಿಕನ ಪ್ರವೇಶ, ಅಮಾವಾಸ್ಯೆಯ ದಿನ ಮಾಡುತ್ತಿರುವಂತಹ ಪೂಜೆಗೆ ತರುವ ವಿಘ್ನ, ಬರುವ ಬೇತಾಳನಿಂದ ತೊಂದರೆಯಾಗುತ್ತಾ ಉಂಟು ಅಂತ ಹೇಳಿದಾಗ ನಾ ಸತ್ಯ ಅವನಾಡಿದ ನುಡಿ ಪ್ರಾಮಾಣಿಕವಾದದ್ದು ಅಂತ ನಂಬಿ ಹೋದದ್ದು. ಬೇತಾಳನನ್ನು ಹಿಡಿದು ತಂದು ಹಿಡಿದು ತಂದು ಒಟ್ಟಿನಲ್ಲಿ 24 ಸಲ ತರುವಾಗಲೂ ಒಂದೊಂದು ಪ್ರಶ್ನೆಯನ್ನು ಕೇಳುತ್ತಿದ್ದ. ಕಟ್ಟ ಕಡೆಗೆ ಅವನ ಪ್ರಶ್ನೆಗೆ ನನಗೆ ಉತ್ತರಿಸುವುದಕ್ಕೆ ಸಾಧ್ಯ ಆಗದೆ ನಾನು ನೆಲನೋಟಕನಾದಾಗ ಅವನೇ ಬಾಯಿ ಬಿಟ್ಟು ನನ್ನ ಪ್ರಾಮಾಣಿಕತೆಯನ್ನು ಒಪ್ಪಿ ಸನ್ಯಾಸಿಯ ಕಪಟಿಯ ಆ ಕಾಪಾಲಿಕನ ದುರ್ಬುದ್ಧಿಯನ್ನು ಹೇಳಿದ. ಅವನಿನ್ನ ತಲೆ ಕಡಿಯುವುದಕ್ಕಾಗಿ ಕೊಂಡು ಹೋಗ್ತಾ ಇದ್ದಾನೆ, ಆದ್ರೆ ಉಪಾಯಾಂತರದಿಂದ ಅವನ ತಲೆಯನ್ನು ನೀ ಕಡಿಯಬೇಕು ಅಂತ ಹೇಳಿದ. ಆಗ ಆ ಯೋಚನೆಯಲ್ಲಿ ನಾನು ಮಗ್ನನಾಗಿ ನನ್ನ ನಡತೆಯನ್ನು ಬಿಗುಗೊಳಿಸಿ ಆ ಕಾಪಾಲಿಕನ ತಲೆಯನ್ನು ಕಡಿದ ಹೊತ್ತಿನಲ್ಲಿ ಮಹಾದೇವಿಯೇ ಪ್ರಕಟಳಾಗಿ ನಿನಗೇನು ಬೇಕು ಅಂತ ಕೇಳಿದಾಗ ನಿನ್ನನ್ನು ಕಂಡಲ್ಲಿಗೆ ನನಗೆ ಸೌಖ್ಯ ಸುಖವಾಯಿತಮ್ಮ ಅಂತ ಹೇಳಿದೆ. ಆದರೂ ಚಂದ್ರಹಾಸದಂತಹ ಖಡ್ಗ, ವರ್ಷಾನುಗಟ್ಟಲೆ ಸಿಂಹವಿಸ್ತರವನ್ನು ಏರಿ ರಂಜಿಸುವಂತಹ ಸೌಭಾಗ್ಯ, ಹೀಗೆಲ್ಲ ನನಗೆ ಆಶೀರ್ವಾದವಾಯಿತು ಮಹಾದೇವಿಯಿಂದ. ಮಹಾಕಾಳೇಶ್ವರರ ಪರಮಾನುಗ್ರಹ, ಸಾಕ್ಷಾತ್ ದೇವಿಯನ್ನು ನೋಡಿದಂತಹ ಶುಭಯೋಗ, ಬೇತಾಳನಂತಹ ಉತ್ತಮನ ಒಂದು ಸಂಸರ್ಗ, ಒಂದು ಸಾಂಗತ್ಯ, ಒಂದು ಸಖ್ಯ. ಹಾಗಾದ್ರೆ ಕಲಿಕಾಲದಲ್ಲಿ ವಿಕ್ರಮಾದಿತ್ಯನ ಅಗಣಿತವಾಗಿರುವಂತಹ ಯೋಗ ಯೋಗ್ಯತೆಗೆ ಸರಿಗಟ್ಟುವವರು ಯಾರಿದ್ದಾರೆ ಭೂಮಿಯಲ್ಲಿ? ಇದ್ದದ್ದನ್ನು ಉಂಟು ಅಂತ ಹೇಳುವುದರಲ್ಲಿ ಏನೂ ಹೆಚ್ಚುಗಾರಿಕೆ ಅಲ್ಲ, ಅದು ಅಭಿಮಾನದ ಪ್ರಶ್ನೆ. ಸಿಂಹವಿಷ್ಟರವನ್ನು ಏರಿದಾಗ ಪ್ರತಿಯೊಬ್ಬರು ಹೇಳಿದ್ರು ನವರಾತ್ರಿಯ ಉತ್ಸವ ಎನ್ನುವುದು ಬಹಳ ವಿಜೃಂಭಣೆಯಿಂದ ನಡೆಯಬೇಕು ಅಂತ. ಹಾಗಾಗಿ 9 ದಿವಸಗಳ ಕಾಲ ಉತ್ಸವ ಅಂತ ಹೇಳಿದ್ರೆ ಉತ್ಸಾಹ ಮಾತ್ರ ಅಲ್ಲ, ಹೊಟ್ಟೆಗೆ ಹಿಟ್ಟ, ತಲೆಗೆ ಎಣ್ಣೆಯ, ಬುದ್ಧಿಗೆ ಬೇಕಾದಂತಹ ಒಂದು ಗ್ರಾಸವನ್ನು ಕೊಡಬಲ್ಲಂತಹ ಯೋಜನೆ 9 ದಿವಸ 9 ಗ್ರಹಗಳ ಬಗ್ಗೆ ವಿಶೇಷವಾದಂತಹ ಒಂದು ರೀತಿಯದ್ದಾದಂತಹ ವಿಮರ್ಶೆ. ಹೌದೌದು, ಎಲ್ಲ ಆಯ್ತು. 8 ಗ್ರಹಗಳ ಬಗ್ಗೆ ಹೇಳಿದ್ರು. 9ನೇ ಗ್ರಹದ ಬಗ್ಗೆ ಮಾತಾಡುವಾಗ ನನ್ಗೇನೋ ಒಂದು ಸ್ವಲ್ಪ ಮುಜುಗರ. ಶನಿಯ ಬಗ್ಗೆ ಹೇಳಿದ್ದವರು ಅಲ್ಲ, ಹೌದಾದದ್ದನ್ನು ಒಪ್ಪಿಕೊಳ್ಳುವ, ಅಲ್ಲದೆ ಇದ್ದದ್ದನ್ನೆಲ್ಲ ನಾವು ಒಪ್ಪಿಕೊಳ್ಳುವವರು. ಆ ಶನಿ ಅದಕ್ಕಾಗಿ ನಾನೊಂದು ತಿರಸ್ಕಾರ ಭಾವವನ್ನು ಪ್ರಕಟೀಕರಿಸಿದಾಗ ನೋಡಿದಿರಾ, ನಮ್ಮ ಸಭೆಯಲ್ಲಿ ಕೂತ ನಮ್ಮ ರಾಜಗುರುಗಳು, ನಮ್ಮ ಪುರೋಹಿತರು ಎದ್ದಿದ್ದಾರಲ್ಲ, ಏನಂತೆ ಸಭೆಯಲ್ಲಿ ವರ ಪುರೋಹಿತರೈದೆ ನಮಿಸಲ್ ಕುರಿದರಿನಿತು ಪುರೋಹಿತರು ರಾಜಗುರುಗಳು ನಮೋ ನಮಃ ನಮೋ ನಮಃ. ಶುಭವಾಗಲಿ ಚಕ್ರವರ್ತಿ. ನೀವು ಅಲ್ಲಿ ಕೂತಿದ್ರಿ, ಹೌದು. ನಾ ಮಾತಾಡ್ತಾ ಇದ್ದಂತೆ ಏನೋ ಹಿಡ್ಕೊಂಡು ಹೊರಟ್ರಿ, ಹೌದು. ಸಭೆಯಿಂದ ನೀವು ವಿಸರ್ಜಿಸಲ್ಪಟ್ಟದ್ದು ಅಲ್ಲ, ನೀವು ಇಲ್ಲಿಗೆ ಬಂದದ್ದು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇದು ತಮ್ಮ ಜಾತಕ, ನಿನ್ನೆ ನಾನು ಕಾಣುವುದಕ್ಕೆ ತಗೊಂಡು ಹೋದದ್ದು. ಅಲ್ಲ, ನಮ್ಮ ಜಾತಕ ನಮ್ಮ ಕೈಯಲ್ಲಿ ಇರುವುದಲ್ಲ, ನಿಮ್ಮ ಕೈಯಲ್ಲೇ ಇರುವುದು ನಮ್ಮ ಜಾತಕ. ಹೌದು. ಪುರೋಹಿತ, ಪುರದ ಹಿತವನ್ನು ಭಾವಿಸುವವರು ನೀವಲ್ಲದೆ ಬೇರೆ ಯಾರು ನಮ್ಮ ಜಾತಕ ಹಿಡಿಯುವವರು? ಹೌದು. ಹಾಗಾಗಿ ಇದನ್ನು ನೋಡಿ ಕೆಲವಾರು ವಿಚಾರಗಳು ತಮ್ಮಲ್ಲಿ ಹೇಳಬೇಕು ಎನ್ನುವಂತಹ ಆಶೆಯಿಂದ ನಾ ಎದ್ದು ಬಂದದ್ದು. ಸ್ವಾಮಿ, ಜಾತಕದಲ್ಲಿರುವುದನ್ನು ಹೇಳುವುದಕ್ಕ? ಹೌದು. ಸಂಕೋಚ ಯಾಕೆ? ಹೇಳಿ ಹೇಳಿ. ಧರಣಿಪಾಲ ಪರಿಚಿತ ಜಾತಕ ಬರಿತೆನು ಗಗತಿಗೆ ಧರಣಿಪಾಲೆ ಅಯ್ಯ ಪರಿಚಿತ ಜಾತಕಾರಿದೆನು ಗ್ರಗಗತಿಯ ತರಣಿದ ದ್ವಾದಶ ಬರದಿಸಿರುವ ತರಣಿದ ದ್ವಾದಶ ಬರದಿಸಿರುವ ಅರುಗಲೆಂದೈದಿದೆನು ಐ
ಜಾತಕ ಅರಿತೇನು ಗಗದಿಯ ಪ್ರಭು, ಸ್ವಾಮಿ, ತಾವು ನವರಾತ್ರಿಯ ಸಂದರ್ಭದಲ್ಲಿ ನಡೆದಂತಹ ಪ್ರವಚನದ ಬಗ್ಗೆ ಹೇಳ್ತಾ ಇರುವಾಗ ಹಾ. ನಾನು ಎದ್ದು ಬಂದೆ ಅಂತ ಬೇಸರಿಸಬಾರದು. ಇಲ್ಲಪ್ಪ, ನೀವು ಯಾವಾಗಲೂ ಬರಬಹುದು. ಆ ಹೊತ್ತಿಗೆ ಬರಬೇಕು ಅಂತಾದ್ರೆ ಬಲವಾದ ಕಾರಣ ಉಂಟು. ಏನು? ತಮ್ಮ ಬಾಯಿಯಲ್ಲಿ ಯಾವುದೋ ಒಂದೆರಡು ಶಬ್ದ ಬಂದದ್ದು ಕೇಳಿದೆ. ಹೌದು. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳುವುದಕ್ಕೆ ಬೇಕಾಗಿ ನಾ ಹತ್ರ ಬಂದದ್ದು. ನಾನು ಮಾತಾಡಿದ್ದು ತಪ್ಪು ಅಂತಲ್ಲ. ಅಲ್ಲ ಅಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಹಾಗೆ ಹೇಳದೇ ಇರುವುದು ಉತ್ತಮ ಅಂತ. ಉತ್ತಮ ಅಂತ. ಉತ್ತಮ. ಹೌದು. ಏನೀಗ? ತಮ್ಮ ಜಾತಕವನ್ನು ನಾನು ನೋಡಿದೆ. ಯಾವಾಗ? ನಿನ್ನೆ ತಗೊಂಡೋಗಿದ್ದೆ. ಹೌದು ಹೌದು ಹೌದು. ಅದು ನನ್ನದ್ದೇ ಹೌದಲ್ಲ? ಹೌದು. ಬಿಡಿಸಿ ಬಿಡಿಸಿ. ಇದರಲ್ಲಿ ಬರೆದಿದೆ ವಿಕ್ರಮನ ಜಾತಕ ನೋಡಿ. ಅಲ್ಲ, ಕೆಲವು ಸಲ ಹಾ. ಯಾರ್ಯಾರ ಜಾತಕ ನೋಡಿ ಯಾರ್ಯಾರಿಗೆ ಫಲಶ್ರುತಿ ಹೇಳಿದ್ರೆ ಹಾ. ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ. ಅಲ್ಲ, ನೀವು ಸುಮಾರು ಜನರ ಜಾತಕ ನೋಡೋರು. ಹೌದು. ಹಾಗೆ ಹೇಳಿದ್ದು ನಾನು. ಆದ್ರೆ ತಮ್ಮ ಜಾತಕದಲ್ಲಿ ಹ. ಇರುವಷ್ಟು ಹ. ಯೋಗವೋ ಯೋಗ್ಯತೆಯೋ ಹ. ಮತ್ತೊಬ್ಬನ ಜಾತಕದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹೌದೌದು. ಆದ್ರಿಂದ ಹ್ಮ್. ಇದನ್ನು ಸರಿಯಾಗಿ ಪರೀಕ್ಷಿಸುವಾಗ ಹ. ಜಾತಕ ಒಳ್ಳೆದು. ಜಾತಕ ಒಳ್ಳೆದಿದ್ದರಿಂದಲೇ ಅಲ್ವಾ ನಾವು ಹೀಗಿರುವುದು. ಹೌದು. ಜಾತಕ ಹಾಡಿದ್ರೆ ನಾವು ಇಲ್ಲಿರ್ತೇವೆ, ಅಲ್ಲಿ ಇರುವುದಿಲ್ಲ. ಹೌದು ಹೌದು. ಅಲ್ಲ, ಅಲ್ಲಿದ್ದವರದೆಲ್ಲ ಜಾತಕ ಹಾಡುತ್ತ ಅರ್ಥ ಅಲ್ಲ. ಅಲ್ಲ, ಆದ್ರೆ ಅವರು ಮಾಂಡಲಿಕರಾಗಿದ್ದಾರೆ, ಹ್ಮ್. ತಾವು ಚಕ್ರೇಶ್ವರನಾಗಿದ್ದೀರಿ. ಹ್ಮ್. ಆದ್ರಿಂದ ಯೋಗ ಉತ್ತಮವಾಗಿ ಉಂಟು ಅಂತ ತಾವು ಹೇಳುವುದು ನಮಗಷ್ಟು ಅರ್ಥ ಆಗುದಿಲ್ವಾ? ಸರಿ ನಮ್ಮದು ಸ್ವಾಮಿ. ಗಜಕೇಸರಿ ಯೋಗ ಅಂತ ಹೇಳ್ತಿದ್ರು. ಹೌದು ಹೌದು ಹೌದು. ಯೋಗ ಎಲ್ಲ ಒಳ್ಳೇದುಂಟು. ಆದರೆ ಆದರೆ ಜನ್ಮ ರಾಶಿಯನ್ನು ಸರಿಯಾಗಿ ಅವಲೋಕನ ಮಾಡುವಾಗ ರೇ ಉಂಟಲ್ಲ, ಓ. ಬಹಳ ಅಪಾಯ. ರೇ ಆದರೆ ಹಾಗೇನಿಲ್ಲ. ಹಾಗೇನಾಗ್ಲಿಲ್ಲ. ಇಲ್ವಾ? ಆದರೆ ಆದರೆ ರೇ ಬಿಡುವುದಿಲ್ಲ ನೀವು. ತಮ್ಮ ಜನ್ಮ ರಾಶಿಯಲ್ಲಿ ಹ. 12ನೆಯ ಮನೆಗೆ ಹ. ಶನಿಯ ಪ್ರವೇಶ ಆಗುವುದಕ್ಕುಂಟು. ದ್ವಾದಶದಲ್ಲಿ ಶನಿ ಹೌದು. ಬಹಳ ಅಪಾಯ. ಅಪಾಯ ಮಾತ್ರ ನಮ್ಮ ಅಲ್ಲ. ತಲೆ ಹಿಂದೆ ನಿಂತು ಯಾರಾದ್ರೂ ಹೊಡಿಲಿಕ್ಕೆ ತೋಡ್ತಾರೆ ಅಂತಾದ್ರೆ ಹ. ಸರಿ ಪೆಟ್ಟು ಬೀಳ್ತದೆ ಅಂತ ಲೆಕ್ಕ. ಹೌದು. ನಮಗೆ ಗೊತ್ತಾದ್ರೆ ನಾವೇನಾದ್ರೂ ಆಡ್ಬಹುದು. ಹ. ಈ 12ನೇ ಮನೆ ಅಂತ ಹೇಳಿದ್ರೆ ಹ. ಜನ್ಮದ ಮನೆಯ ಹಿಂದಿನ ಮನೆ. ಹೌದು. ಹಿಂದಿನ ಮನೆ ಅಂತ ಹೇಳಿದ್ರೆ ಹ. ನನ್ನದು ಜನ್ಮ ರಾಶಿ ತುಲ. ಹ. ಹಾಗಾದ್ರೆ ಅದು ಕನ್ಯಾ ರಾಶಿಯಲ್ಲಿ ಅವ ಇದ್ದಾನೆ ಅಂತ ಆಯ್ತು. ಇದ್ದಾನೆ. ಎಲ್ರಿಗೂ ದ್ವಾದಶದ ಮನೆ ಕನ್ಯಾ ರಾಶಿ ಅಲ್ಲ. ಅಲ್ಲ. ವೃಶ್ಚಿಕದಲ್ಲಿ ಹುಟ್ಟಿದವನಿಗೆ ಹ. ತುಲ 12ನೇ ಮನೆ. ಹೌದು. ತುಲಾ ರಾಶಿಯಲ್ಲಿ ಹುಟ್ಟಿದವನಿಗೆ ಹ. ಕನ್ಯಾ ರಾಶಿ 12ನೇ ಮನೆ. 12ನೇ ಮನೆ. ಅವನ ಜನ್ಮ ರಾಶಿ ಯಾವುದುಂಟೋ ಹ. ಅದರ ಹಿಂದಿನ ಮನೆ ಅವರಿಗೆ ದ್ವಾದಶದ ಮನೆ. ಹೌದು. ಈಗ ದ್ವಾದಶಕ್ಕೆ ಬಂದನೋ, ಬಂದ. ಮೇಲಿನಿಂದ ಬಿದ್ದನೋ, ಅಡಿಯಿಂದ ಎದ್ದನೋ, ಹಾಗಲ್ಲ. ವಿಷಯ ಅಂದ್ರೆ ಹ. ಈ ದ್ವಾದಶಕ್ಕೆ ನೇರ ಬರ್ಲಿಕ್ಕೆ ಆಗುದಿಲ್ಲಲ್ಲ. ಇಲ್ಲ. ಏಕಾದಶ ದಾಟಿ ಹೌದು. ದ್ವಾದಶಕ್ಕೆ ಬರಬೇಕು. ಹೌದು. ಈಗ ಏಕಾದಶಕ್ಕೆ ಬರಬೇಕು ಅಂತಾದ್ರೆ ದಶಮದಲ್ಲೇ ಇರಬೇಕು. ಹೌದು. ದಶಮದಲ್ಲಿ ಇರಬೇಕು ಅಂತಾದ್ರೆ ನವಮ ದಾಟಬೇಕು. ಹೌದು. ಅಷ್ಟಮದಿಂದ ಅವ ಈಚೆ ಬಂದಿರಬೇಕು. ಹೌದು. ಸಪ್ತದಿಂದ ಮುಂದೆ ಹೋಗಿರ್ಬೇಕು. ಹೌದು. ಅಂದ್ರೆ ಯಾಕೆ ಹೇಳ್ತೇನೆ ಅಂದ್ರೆ ಹ. ಪಂಚಮದ ಶನಿಯೂ ಬಹಳ ಒಳ್ಳೆಯವನಲ್ಲ. ಅಲ್ಲ. ಏಕಾದಶದ ಶನಿಯೂ ಬಹಳ ಒಳ್ಳೆಯವನಲ್ಲ. ಅಲ್ಲ. ದ್ವಾದಶದ ಶನಿ ಅಂತೂ ಒಳ್ಳೆಯವನಲ್ವೇ ಅಲ್ಲ. ಅಲ್ಲ. ಹಾಗಾದ್ರೆ ನಮಗೆ ಪಂಚಮದಿಂದಲೇ ತೊಡಗಿದೆ. ತೊಡಗಿದೆ. ಹ, ಹ. ಸವ್ಯೋಪಸವ್ಯವಾಗಿ ಉಳಿದಂತಹ ಗ್ರಹಗಳು ಜನ್ಮರಾಶಿಯಲ್ಲಿ ಸುತ್ತಾಡುವಾಗ ಹ. ಇವನಿಗೆ ಅಪಸವ್ಯವಾಗಿಯೂ ತಿರುಗಿ ಬರುವುದಕ್ಕಾಗುತ್ತದೆ. ಅವ ಹಿಂದೆ ಹೋಗ್ತಾನೆ, ಮುಂದೆ ಹೋಗ್ತಾನೆ, ಆದ್ರೆ ನಿಧಾನ ಹೋಗುದು ಅವ ಮಾತ್ರ. ಬಂದ್ರೆ ಮತ್ತೆ ಪಕ್ಕ ಹೋಗುದಿಲ್ಲ ಅಂತ. ಅದೇ ವಿಷಯ. ಹ. ಮಂದ. ಹೌದು. ಮಂದ. ಹೌದು. ಅಂದ್ರೆ ನಿಧಾನ ಗತಿಯಲ್ಲಿ ಹೋಗುವ. ಹೌದು. ಶನೈಶ್ಚರ. ಹೌದು. ನಿಧಾನ ಹೋಗುವ. ಹೌದು. ಅವನಿಗೆ ಇತ್ತೀಚೆಗೆ ಒಂದು ಸನ್ಮಾನ ಎಂತದ್ದು ಆಗಿ ಶನೀಶ್ವರ ಅಂತ ಹೇಳಿದ್ರಂತೆ ಅವರನ್ನು. ಪರಮೇಶ್ವರ ದೇವರು ಕೊಟ್ಟದ್ದು. ಹೌದೌದು. ಅವನ ಯೋಗ್ಯತೆಗೆ ಸಂದಮಾನ. ಮತ್ತೆ ಈಶ್ವರ ದೇವರಿಗೆ ಬೇರೆ ಕೆಲಸ ಇಲ್ಲ, ಹೋದವರಿಗೆ ಎಂತದ್ದಾದ್ರೂ ಕೊಡುವುದೇ ಅವರು. ಅಲ್ಲ, ನಾವ್ಯಾಕೆ ಸುಮ್ಮನೆ ಅಲ್ಲ. ದೇವರನ್ನೆಲ್ಲ ಬೈದು ಭಂಗಿಸಿ ನಮಗೆ ನಾವು ಆ ಏನಾಗ್ಲಿಕ್ಕಿಲ್ಲ, ದೋಷವನ್ನು ಅವರು ಕೊಡ್ಲಿ, ಅವರು ಕೊಡ್ಲಿ, ಬಿಡ್ಲಿ. ಅಷ್ಟೇ. ಹೌದು. ಇದು ಹ್ಮ್. ಹಾಗೆ ತಮ್ಮ ಜನ್ಮ ರಾಶಿಯನ್ನು ಪ್ರವೇಶ ಮಾಡಿದ ಕಾರಣ ಮುಂದೆ ಮುಂದೆ ಭವಿತವ್ಯದಲ್ಲಿ ತಮಗೆ ಹಲವಾರು ಕಷ್ಟ ಕೋಟಲೆಗಳು ಬರುವುದಕ್ಕುಂಟು ಅಂತ ತಮ್ಮ ಜಾತಕ ಹೇಳ್ತದೆ. ದ್ವಾದಶದಲ್ಲಿ ಅವ ಬಂದ ಕಾರಣ ನನ್ನ ಬದುಕಿನಲ್ಲಿ ಸ್ವಲ್ಪ ಕಷ್ಟ ನಾ ಬರ್ಲಿಕ್ಕುಂಟು ಅಂತ ಜಾತಕ ಹೇಳ್ತದೆ. ಅದಕ್ಕೆ ಮಾನಹಾನಿ ಆಗುವುದಕ್ಕುಂಟು, ಧನ ಹಾನಿ ಆಗುವುದಕ್ಕುಂಟು, ಆರೋಗ್ಯ ಹಾನಿ ಆಗುವುದಕ್ಕುಂಟು. ಇಂಥದ್ದೆಲ್ಲ ಅದು ಆ ಸ್ವಭಾವ.
ಅದರ ಸ್ವಭಾವ ಅದು. ಅವ ಬಂದ್ರೆ ಹಾಗೆಲ್ಲ ಮಾಡ್ತಾನೆ ಅಂತ ಲೆಕ್ಕ. ಆದ್ರಿಂದ ನಾವು ಅವ ಬರದೇ ಇರುವ ಹಾಗೆ ಮಾಡೋಣವ. ಹೇಗೆ ಮಾಡುದು? ಬರದೇ ಇರುವ ಹಾಗೆ ಅದಾಗುದೇ ಇಲ್ಲ. ಅವ ಬರುವುದೇ. ಜನ್ಮ ಕುಂಡಲಿ ಒಬ್ಬರಿಗೆ ಉಂಟು ಅಂತ ಆದ್ರೆ ಗ್ರಹಗಳ ಚಾರ ಅಂದ್ರೆ ಅವುಗಳ ವಿಹಾರ ಹೌದು ಅಲ್ಲಿ ಉಂಟು ಅಂತ ಇದ್ರೆ ಯಾರನ್ನು ಬರಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲ. ಎಂತದದ್ದು ಬೇಲಿ ಹಾಕಿ ದನಕರುಗಳ ಒಳಗೆ ಬಾರದ ಹಾಗೆ ಮಾಡುದು ಅದಾಗುದೇ ಇಲ್ಲ. ಜನ್ಮ ಕುಂಡಲಿಯಲ್ಲಿ ಅವರು ವ್ಯವಹರಿಸ್ತಾರೆ. ಹೌದು. ಈಗ ಅವ ಬಂದಾಗಿದೆ. ಬಂದಂತಹ ಅವ ಕೊಡುವಂತಹ ಬಾಧೆಯನ್ನು ನಾವು ಸ್ವಲ್ಪ ಸ್ವಲ್ಪವಾಗಿ ತಗೊಳ್ಬೇಕು ಅಂತಾದ್ರೆ ಕೆಲವರು ಉಪಾಧಿಗಳು ಉಂಟು. ಹಾಗೆ ಸ್ವಲ್ಪ ಸ್ವಲ್ಪ ತಕೊಳ್ಳಿಕ್ಕೆ ಬರ್ತದೆ. ಹೌದು. ಒಮ್ಮೆಲೆ ಕೊಡುವುದನ್ನು ನಾವು ಸ್ವಲ್ಪ ಸ್ವಲ್ಪ ಹಂಚಿ ತಕೊಳ್ಳಿಕ್ಕೆ ಬರ್ತದೆ. ಹಂಚುದಂದ್ರೆ ಅವ ಹಂಚುವುದಿಲ್ಲ, ನಾವು ಅವ ಕೊಡ್ತಾನೆ. ನಾವು ಬರುವಂತಹ ಕಷ್ಟ, ನಾವು ಪಡುವಂತಹ ಕಷ್ಟಗಳು ಸ್ವಲ್ಪ ಸ್ವಲ್ಪವೇ ಬರಬೇಕು ಅಂತ ಇದ್ರೆ ಒಮ್ಮೆಲೆ ಒಂದು ನೀರು ರಭಸವಾಗಿ ಒಮ್ಮೆಲೆ ಬರುವುದಕ್ಕೂ ಅಥವಾ ಒಂದು ಹಂತಕ್ಕೆ ಕಟ್ಟೆಯನ್ನು ಕಟ್ಟಿ ಸ್ವಲ್ಪ ಸ್ವಲ್ಪ ಬಿಡುವುದಕ್ಕೂ ವ್ಯತ್ಯಾಸ ಉಂಟು ನೋಡಿ. ಕೆಲವು ಸಲ ಹೇಳಲಿಕ್ಕೆ ಉಂಟಲ್ಲ, ಅಣೆಕಟ್ಟು ನೀರು ಬಿಡ್ತಾ ಇದ್ದಾರೆ, ಕೆಳಗಿರುವವರು ಜಾಗ್ರತೆ ಮಾಡಿ. ಒಮ್ಮೆಲೆ ಕಟ್ಟಿಟ್ಟ ನೀರು ಹೊರಗೆ ನುಗ್ಗಿತು ಅಂತಾದ್ರೆ ಕೆಳಗಿನವರಿಗೆ ಬಹಳ ಕಷ್ಟ. ಹೌದು. ಹಾಗೆ ನಾವು ಒಂದು ಶನಿಯ ಆರಾಧನೆಯನ್ನು ಮಾಡಿ, ಒಂದು ಬಾಗಿಲು ತೆಗೆಯುವ, ಶನಿಯ ಪೂಜೆಯನ್ನು ಮಾಡಿ, ಹೌದು, ಒಂದು ಶನಿಕತೆ ಪಾರಾಯಣವನ್ನು ಮಾಡಿ, ಶನೀಶ್ವರನನ್ನು ಅರ್ಚಿಸಿ ಭಜಿಸಿ ಪೂಜಿಸಿದ್ರೆ ಕಷ್ಟ ಬರ್ತದೆ. ಕಷ್ಟ ಬರ್ತದೆ. ಆದ್ರೆ ಬರುವಂತಹ ಕಷ್ಟವನ್ನು ಸ್ವಲ್ಪ ಅವ ಮಂದವಾಗಿ ಕೊಟ್ಟಾನು ಅಂತ ನಾ ಹೇಳುವುದಕ್ಕೆ ಬೇಕಾಗಿ ಬಂದದ್ದು. ತಲೆಗೆ ಬರುವುದು ಹೆಗಲಲ್ಲೇ ಹೋಗ್ತದೆ. ಹೌದು. ಕಣ್ಣ ಪಾಪೆಗೆ ಬರುವುದು ಕಣ್ಣ ರೆಪ್ಪೆಗೆ ಬಂದು ಜಾರ್ತದೆ. ಮಳೆ ಬರುವಾಗ ಕೊಡೆ ಹಿಡಿದ ರೀತಿ, ಕೊಡೆ ಹಿಡಿದ ಹಾಗೆ. ಹೌದು. ಜೋರು ಮಳೆಗೆ ಕೊಡೆ ಹಿಡಿಯುವುದು ಬಾಕಿದ್ದವರು ನಮ್ಮನ್ನು ಹುಚ್ಚ ಅಂತ ಹೇಳದೇ ಇರ್ಲಿ ಅಂತ. ಹೌದು. ಕೊಡೆ ಹಿಡಿದವನು ಒದ್ದೆ. ಹೌದು. ಕೊಡೆ ಹಿಡಿಯದೇ ಇದ್ದವ ಪೂರ್ತಿ ಒದ್ದೆ. ಹೌದು. ಅದರಲ್ಲಾದ್ರೂ ಲಾಭ ಉಂಟು, ಇದರಲ್ಲಿ ಎರಡೆರಡು ಕಷ್ಟ ಆಯ್ತು. ಅಲ್ಲ, ಆದ್ರೆ ತಲೆ ಒದ್ದೆ ಆಗುದಿಲ್ಲಲ್ಲ ಅಂತ. ಸ್ವಾಮಿ, ಎಂತದ್ದು ನೀವು ಪೂಜೆಗೆ ನೀವೇ ಬರ್ತೀರಾ? ಹೌದು. ಪಟ್ಟಿ ಎಲ್ಲ ನೀವೇ ಕೊಡ್ತೀರಿ. ಅದೆಲ್ಲ ನಾವೇ ಕೊಡುವ. ಎಂದ ಮಾತನ್ನು ಕೇಳುತ್ತಾ ನಗುತ್ತಾ ನಿತ್ಯವನು ಮಾತಾಯ ಆ ಮಂದನನ್ನು ಹೊಗಳಬೇಡ, ಮಂದನನ್ನು ಹೊಗಳಬೇಡ, ಕರೆದನಿಂದು ಬಿಡದಿಗನು ಮೂಢ. ಪುರೋಹಿತರೇ, ಚಕ್ರೇಶ್ವರ, ನಿಮ್ಮ ಬಗ್ಗೆ ಅಭಿಮಾನ ಇದೆ, ಭಕ್ತಿ ಇದೆ, ವಾತ್ಸಲ್ಯ ಇದೆ, ಎಲ್ಲ ಉಂಟು. ಸರಿ. ಆದ್ರೆ ನಿಮ್ಮ ಈ ಬುದ್ಧಿ ಮಾತ್ರ ನನಗಾಗುವುದಿಲ್ಲ ಅಂತ. ಯಾವುದು? ಎಲ್ಲಿ ಹೋದ್ರೂ ಎಷ್ಟು ಸಣ್ಣದೇ ಸಿಕ್ಕಲಿ ಅದನ್ನು ದೊಡ್ಡ ಮಾಡುವುದೊಂದು ನಿಮ್ಮ ಜನ್ಮಸಿದ್ಧ ಹಕ್ಕು ಅಂತ. ಅಯ್ಯೋ, ನಾನು ದೊಡ್ಡದು ಅಂತ ಹೇಳಿದ್ದು ತಪ್ಪ. ನಿಮಗೆ ವರ್ಷಕ್ಕೊಂದು ದೇವರು ಸಿಗ್ತಾರಲ್ಲ, ಈ ಬ್ರಾಹ್ಮಣರಿಗೆಲ್ಲ ವರ್ಷಕ್ಕೊಂದು ದೇವರು. ಒಮ್ಮೆ ಹನುಮಂತ ಆದ್ರೆ ಮತ್ತೊಮ್ಮೆ ಈ ಆಚೆವ, ಇನ್ನೊಂದು ಸತ್ಯನಾರಾಯಣ ಆದ್ರೆ ಇನ್ನೊಂದು ಮತ್ತೊಂದು. ಅದು ನಿಮ್ಮ ಈ ವರ್ಷ ನಿಮಗೆ ಶನಿ ಸಿಕ್ಕಿದ್ದ. ಜನ್ಮ ರಾಶಿಯಲ್ಲಿ ಅವ ಬಂದ ಮೇಲೆ ಅವನನ್ನೇ ಪೂಜಿಸಲ್ಲ. ಒಂದೊಂದು ವರ್ಷ ಒಬ್ಬೊಬ್ಬರನ್ನ ಏರಿಸಿ ಅವನಿಗೆ ಬೇಕಾದ ಪೂಜೆ ಹಾಗೆ, ಅವನಿಗೆ ಬೇಕಾದ ಪೂಜೆ ಹೀಗೆ ಅಂತ ಹೇಳಿ ಮನುಷ್ಯರ ತಲೆ ಕೆಡಿಸಿ ಉದರ ನಿಮಿತ್ತ ಬಹುಕೃತ ವೇಷಂ, ಬಾಕಿದ್ದವನ ಮನೆ ಮಠ ಮಾರಿ ಹೋದ್ರೂ ತೊಂದರೆ ಇಲ್ಲ, ನಿಮ್ಮದೊಂದು ಉದ್ಧಾರ ಆಗಬೇಕು ಅಂತ ಎಲ್ಲ ಹೇಳ್ತೀರಲ್ಲ ನೀವು. ಇದು ಎಂತದ್ದು ಅಂತ ಹೇಳುದು ನೀವು? ಈಗ ಜನ್ಮ ಕುಂಡಲಿಯಲ್ಲಿ ಅವನ ಪ್ರವೇಶ ಉಂಟು ಅಂತ ಇದ್ರೆ ಅದನ್ನು ತಪ್ಪಿಸುವುದು ಯಾಕೆ? ಅವನ ಆನುಕೂಲ್ಯಕ್ಕೆ ಅನುಗುಣವಾಗಿ ಅವ ಬರ್ತಾನೆ ಹೋಗ್ತಾನೆ. ಹೌದಾ? ಹೌದು. ಈಗ ನಾವು ಪೂಜೆ ಪುರಸ್ಕಾರ, ಅವನ ಪಾರಾಯಣ, ಅವನದ್ದಾದಂತಹ ಪಠಣ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ರೆ ಅವ ಕಷ್ಟ ಕಡಿಮೆ ಕೊಡ್ತಾನೆ ಅಂತ ಆದ್ರೆ ಅದರ ಅರ್ಥ ಎಂತದ್ದು? ಏನು? ಅವ ಲಂಚ ತಗೊಳ್ತಾನೆ ಅಂತ ಅರ್ಥ. ಅದು ಲಂಚ ದೇವರಿಗೆ ಕೊಡುವುದು. ಅದೇ ನಾ ಹೇಳುವುದು. ಈಗ ದೇವರಿಗೆ ಆಗ್ಲಿ ಒಬ್ಬ ಮನುಷ್ಯನಿಗೆ ಆಗ್ಲಿ ಒಬ್ಬ ಮಾಡಬೇಕಾದ ಕೆಲಸವನ್ನು ಮಾಡುವಲ್ಲಿ ನಾ ಮಾಡುವುದಿಲ್ಲ ಅಂತ ಕೂತ್ಕೊಳ್ಳುವಾಗ ಅವನ ಕೈ ಬಿಸಿ ಮಾಡಿ ಅವನಲ್ಲಿ ಮಾಡಿಸುವುದು ಲಂಚ ಕೊಟ್ಟು ಮಾಡಿಸಿದ ಹಾಗೆ. ಹೌದು. ದೇವರೇ ಇವ ಹೌದು ಅಂತ ಇದ್ರೆ ಗ್ರಹಗತಿಗೆ ಅನುಗುಣವಾಗಿ ಮತ್ತೊಬ್ಬರನ್ನು ಪೀಡಿಸಿ ಕಾಡಿಸಿ ಅವರಿಗೆ ಯೋಗ ಯೋಗ್ಯತೆ ಉಂಟು ಅಂತ ಆದ್ರೆ ಅದು ಬರಬಾರದು ಅಂತ ಹೇಳಿ ನಾವು ತಲೆಬಾಗುವುದು ಅಥವಾ ಬೇಕಾದಷ್ಟು ಖರ್ಚು ಮಾಡಿ ಒಂದು ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡುವುದು ಅವರಿಗೆ ಲಂಚ ಕೊಟ್ಟ ಹಾಗೆ ಅಲ್ವಾ? ಮಕ್ಕಳಾದ್ರೆ ದೇವರೇ ನಿನಗೆ ಬಂಗಾರದ ತೊಟ್ಟಿಲು ಕೊಡ್ತೇನೆ, ಅವನಿಗೇನು ದಾರಿದ್ರ್ಯ ಉಂಟಾ? ಕೊಡುವುದಿದ್ರೆ ಒಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ, ಬಂಗಾರದ ತೊಟ್ಟಿಲು ಕೊಟ್ಟೆ ಕೊಡ್ಬೇಕು ಅಂತೇನು? ಅದನ್ನು ಪೂಜಿಸುವ ಅಂತ ಕೇಳುದು ನಾನು. ಉಪದಿ ಕ್ರಮ. ಎಂತದು ಕ್ರಮ?
ದೇವರೆಲ್ಲಿದ್ದಾನೆ? ದೇವರು ಹೃದಯ ಗುಹೆಯಲ್ಲಿದ್ದಾನೆ. ಸರ್ವ ವ್ಯಾಪಕ. ಹೌದಾ? ಹೌದು. ಆತ್ಮ ಅಂದ್ರೆ ದೇವರ ಒಂದು ಪ್ರತಿನಿಧಿ ಅಂತ ಲೆಕ್ಕ. ಹೌದು. ಆತ್ಮ ಅಂದ್ರೆ ದೇವರದ್ದೇ ಆದಂತಹ ಒಂದು ತುಣುಕು ಅಂತ ಲೆಕ್ಕ. ಹೌದು. ಆತ್ಮಶುದ್ಧದಿಂದ ನಾವು ನಡ್ಕೊಂಡಿದ್ದೇವೋ ಹಾ. ಯಾರಿಗೂ ತಲೆಬಾಗಬೇಕು ಅಂತ ಇಲ್ಲ. ಹಾ. ನೀವು ಹೇಳ್ತೀರಿ ಅವರಲ್ಲಿ ಶಕ್ತಿ ಉಂಟು, ಸಾಮರ್ಥ್ಯ ಉಂಟು, ಹಾ. ಅವ ಹಾಗೆ ಹೀಗೆ ಅಂತೆಲ್ಲ ಬಣ್ಣಿಸ್ತಾರೆ ಶನಿಯ ಬಗ್ಗೆ. ಹೌದು. ಹೇಳಿದ್ರು ಪೂಜೆಯಲ್ಲಿಯೂ. ಹಾ. ನಾ ಕೇಳ್ತೇನೆ, ಹಾ. ಅವನಲ್ಲಿ ಬಲ ಉಂಟು ಎನ್ನುವ ಕಾರಣಕ್ಕೆ ನಾವು ಪೂಜಿಸುವುದಿದ್ರೆ ಹಾ. ಆನೆಯನ್ನು ಪೂಜಿಸಿದ್ರೆ ಆಯ್ತಲ್ಲ. ಆನೆಗೆ ಇರುವಷ್ಟು ಬಲ ಇಲ್ಲಲ್ಲ ಬೇರೆ ಯಾವುದಕ್ಕೂ. ಅದ ಹಾಗ ಹಟ್ಟಿಯಲ್ಲಿ ಕೋಣ ಕಟ್ಟುತ್ತೇವೆ, ಒಳ್ಳೆ ಕಂಬಳದ ಕೋಣ, ಅದಕ್ಕೂ ಬಲ ಉಂಟು, ಅದನ್ನು ಪೂಜಿಸುವುದಾ? ಅದು ಹಾಗ ಪೂಜಿಸದೇ ಇದ್ರೆ ಅವ ಕಟ್ಟ ಕೊಡ್ತಾನೆ ಅಂತ ಆದ್ರೆ ಹಾ. ಅವ ಬಗಲಲ್ಲಿ ದೊಣ್ಣೆ ಹಿಡ್ಕೊಂಡೇ ತಿರುಗುತ್ತಾನೆ, ಆ ದೊಣ್ಣೆಗೆ ಹೆದರಿ ನಾವು ಪೂಜೆ ಮಾಡುದಾ? ಹಾಗಲ್ಲ. ಮತ್ತೆ ಹೇಗೆ ಅದು ಹಾಗಾಗುತ್ತದ. ಮತ್ತೆ ಹೇಗೆ? ದೇವರು ಎನ್ನುವಂತಹ ಒಂದು ಕ್ರಮವೇ ಬೇರೆ, ಹಾ. ಆನೆ ಎನ್ನುವಂತಹ ಒಂದು ಕ್ರಮವೇ ಬೇರೆ. ಹಾ. ಈಗ ದೇವರಿಗೆ ಅರ್ಪಿಸಿದ್ದ ನಾವು ಲಂಚ ಅಂತ ಕೊಟ್ಟುವುದಕ್ಕೂ ಆಗುವುದಿಲ್ಲ. ಹಾ. ಅದನ್ನು ಲಂಚ ಎನ್ನುವ ಹಾಗೆ ಹೇಳುವುದಲ್ಲ. ಮಾತಾಡುವ, ನಾವು ಸ್ವಲ್ಪ ಮಾತಾಡುವ ಅದರ ಬಗ್ಗೆ. ಹಾ. ಈಗ ಅವನಲ್ಲಿ ಏನು ಯೋಗ್ಯತೆ ಉಂಟು ಅಂತ ನಾವು ಪೂಜೆ ಮಾಡಬೇಕು. ಅಯ್ಯೋ, ಯೋಗ್ಯತೆ ಎಂತದ್ದು? ಅವನ ದೃಷ್ಟಿಗೆ ಬಿದ್ದವರು ಯಾರು ಒಳ್ಳೇದಾದದ್ದೇ ಅದೇ ನನಗೆ ಬೇಕಾದದ್ದು. ಹಾ. ಅವ ಮೊದಲು ದೃಷ್ಟಿ ಹಾಯಿಸಿದ್ಯಾರಿಗೆ? ಅವನ ಅಪ್ಪನಿಗೆ. ಹೌದಾ? ಅಪ್ಪನಿಗೆ ಏನಾಯ್ತು? ಅಪ್ಪನಿಗೆ ಕುಷ್ಠ. ಅದಕ್ಕಿಂತ ದೊಡ್ಡ ಅನಿಷ್ಟ ಬೇಕಾ? ಮಕ್ಕಳು ಹುಟ್ಟಿದಾಗ ಆ ಮಕ್ಕಳು ಅಪ್ಪನನ್ನು ನೋಡಿದ್ರೆ ಅಪ್ಪನಿಗೆ ಕುಷ್ಠ ಬೀಳ್ತದೆ ಅಂತಾದ್ರೆ ಅದಕ್ಕಿಂತ ಅನಿಷ್ಟದ ಮಕ್ಕಳು ಬೇಕಾ? ಹಾಗಲ್ಲ, ಅಪ್ಪನನ್ನು ಬಿಡ್ಲಿಲ್ಲ. ಕರ್ತವ್ಯ ಪ್ರಶ್ನೆ ಏನು ಕರ್ತವ್ಯದಲ್ಲಿ ಚ್ಯುತಿ ಆಯ್ತು? ಅಲ್ಲ, ಅಪ್ಪನ ಸೂರ್ಯ ದೇವರು ಏನು ಕರ್ತವ್ಯದಲ್ಲಿ ಚ್ಯುತಿ ಮಾಡಿದ್ದ? ಸೂರ್ಯ ದೇವರ ಕರ್ತವ್ಯ ಅಲ್ಲ, ಮತ್ತೆ ಇವನ ಕರ್ತವ್ಯದಲ್ಲಿ ಕರ್ತವ್ಯ? ಇವನಿಗೆ ವಿಷ್ಣು ಕೊಟ್ಟಂತಹ ಕರ್ತವ್ಯದಲ್ಲಿ ಎಂತದ್ದು ಎಂತದ್ದು ಇಷ್ಟು ಕೊಟ್ಟದ್ದು? ಅಪ್ಪನನ್ನು ಬಿಡಿಸು ಅಂತಲ್ಲ, ಹಾಗೆ. ಅಪ್ಪನಿಗೆ ಕುಷ್ಠ ಬರುವ ಹಾಗೆ ನೋಡು ಅಂತಲ್ಲ. ಹಾಗಲ್ಲ, ಮತ್ತೆ ಹೋಗುವಂತಹ ವೇಗದಲ್ಲಿ ಹೇ. ತನ್ನತನವನ್ನು ಮರೆತವರಿಗೆ ಹೇ. ಒಂದು ಮಧ್ಯದಲ್ಲಿ ಏನು ಸೂರ್ಯ ದೇವರು ಏನ್ ಮಾಡ್ತಿದ್ದಾರೆ? ಅವ ನಿರಂತರವಾಗಿ ಸಂಚಾರ ಮಾಡ್ತಿದ್ದ. ಅವನಷ್ಟು ದೊಡ್ಡವರಿದ್ದಾರ? ಹಾ. ಗ್ರಹಗಳ ಪಂಕ್ತಿಯಲ್ಲಿ ರಾಜಗ್ರಹವೇ ಸೂರ್ಯ. ಹಾ. ಇವ ದೊಡ್ಡ ದುರ್ಬುದ್ಧಿ, ಇವ ಅನಿಷ್ಟ ಸಂತಾನ, ಅಪ್ಪನಿಗೆ ಮಗ ಆಗಲಿಲ್ಲ ಇವ. ಹಾ. ಅಪ್ಪನನ್ನೇ ಪೀಡಿಸಿದಂತಹ ಒಂದು ದಂಡಪಿಂಡ. ಹಾ. ಇವನನ್ನು ಪೂಜಿಸಿದರೆ ನಾಳೆ ಯಾರಾದ್ರೂ ಅಪ್ಪನಿಗೆ ಸರಿಯಾಗಿ ನಮಸ್ಕಾರ ಹೊಡೆದಾರ ಹಾ. ಅವ ಈ ಶನಿಯನ್ನು ಪೂಜಿಸಿದ್ರೆ ಹಾ. ನನ್ನ ಸಭೆಯಲ್ಲಿರುವವರು ಎಲ್ಲ ಅಪ್ಪನಿಗೆ ನಾಳೆ ಹೊಡಿಲಿಕ್ಕಿಲ್ವಾ? ಹಾ. ಅಪ್ಪನಿಗೆ ಹೊಡೆದ ಶನಿಯನ್ನು ಹಾ. ಅಥವಾ ಅಪ್ಪನಿಗೆ ತಾಗಿದ ಶನಿಯನ್ನು ನಾನು ಪೂಜಿಸಿದ್ರೆ ಹಾ. ಯಾರಾದ್ರೂ, ಈಗ ನಾಳೆ ನನ್ನ ಮಗ ಕಂಠೀರವ, ಹಾ. ಅವನಾದ್ರೂ ನನಗೆ ಮಾನ್ಯತೆ ಗೌರವ ಕೊಟ್ಟಾರ ಹಾ. ಶನಿಯನ್ನು ನಾವು ಪೂಜಿಸಿದ್ರೆ. ಹಾ. ಈಗ ಪೂಜಿಸುವ ವ್ಯಕ್ತಿಯ ಹಾ. ಆ ಆದರ್ಶ, ಹಾ. ಆ ಪೂಜಿಸುವವರಲ್ಲಿ ಇರಬಹುದಾದಂತಹ ಯೋಗ ಯೋಗ್ಯತೆಯನ್ನು ತಿಳ್ಕೊಂಡೇ ಅಲ್ವಾ ನಾವು ಶರಣು ಬರುವುದು. ಹೌದು. ಶನಿಯಲ್ಲಿ ಎಂತದುಂಟು ಅಂತ ಹಾ. ಅವನ ಮೈ ಬಣ್ಣ ನೋಡಿದ್ರೆ ಹಾ. ಕಪ್ಪು 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 ಕಪ್ಪು, ಹಾ. ಕಬ್ಬಿಣಾದ್ರೂ ಅವನಿಗಿಂತ ಚಂದ ಉಂಟು, ಹಾ. ಅಟ್ಟು ಕಪ್ಪು. ಹಾ. ಅವನಿಗೆ ದೇವರ ದಯದಲ್ಲಿ ಯಾವ ವಾಹನವೂ ಸಿಕ್ಕಲಿಲ್ಲ. ಹಾ. ಕಡೆಗೆ ಸಿಕ್ಕಿದ್ಯಾವುದು? ಕಾಕವಾಹನ. ಕಾಕವಾಹನ. ವಾಯಸ, ಪಾಯಸ ಅಲ್ಲ, ಹಾ. ವಾಯಸ, ಕಾಗೆ. ಕಾಕವಾಹನ. ಈ ಲೋಕದಲ್ಲಿ ಕಾಗೆಯಷ್ಟು ತೆಗೆದು ಹಾಕಿದ ನಿಕೃಷ್ಟವಾದ ಪಕ್ಷಿ ಇಲ್ಲ. ಹಾ. ಕಡೆಗೆ ಯಾರಾದ್ರೂ ಒಂದು ಪಾಪ ಪುಣ್ಯ ನೋಡಿ ದಿನಾ ಬೇಡದನ್ನು ತಿಂದು ಹಾ. ಅಲ್ಲಿ ಇಲ್ಲಿ ಕೊಳಕನ್ನು ಹೆಕ್ಕುವಂತಹ ಕಾಗೆ ಹಾ. ನಮ್ಮ ಅಪ್ಪ ಸತ್ತ ದೆಸೆಯಿಂದಲಾದ್ರೂ ಒಂದು ಸಿಹಿ ತಿನ್ಲಿ ಅಂತ ಹೊರಗಿಡುವುದು. ಹಾ. ಅದಕ್ಕೆ ಇವು ಕೆಲವರೆಲ್ಲ ಕತೆ ಕಟ್ಟಿದ್ದಾರೆ, ಪಿತೃದೇವತೆಯಾಗಿ ಬರುವುದು ಕಾಗೆ ಅಂತ. ಹಾ. ಯಥಾರ್ಥಕ್ಕಲ್ಲ. ಈ ಕಾಗೆ ಎನ್ನುವುದು ಜಾಡಮಾಲಿ, ಅದರಷ್ಟು ತೆಗೆದು ಹಾಕಿದ ಕೊಳಕಿಲ್ಲ. ಹಾ. ಕಾಗೆಯನ್ನು ಯಾರು ಸಾಕುವುದಿಲ್ಲ. ಹಾ. ಯಾವ ಪಕ್ಷಿಗಳನ್ನಾದ್ರೂ ಮನೆಯೊಳಗೆ ಸಾಕ್ತಾರೆ, ಕಾಗೆಯನ್ನು ಸಾಕ್ತಾರಾ? ಇಲ್ಲ. ಹೌದಾ? ಹಾ. ಇವ ಕಪ್ಪು, ಹಾ. ಇವ ಕಾಕವಾಹನ. ಹಾ. ಇವನಲ್ಲಿ ಎಂತದುಂಟು ಅಂತ ನಾನು ಪೂಜಿಸುವುದು. ಹಾ. ಇವನ ಹೆಸರು ತೆಗೆದ್ರೆ ಹಾ. ಆ ಮನೆ ಒಳ್ಳೆದಾಗ್ಲಿಕ್ಕಿಲ್ಲ. ಹಾ. ಅಂತವನ ಬಗ್ಗೆ ನೀವು ಇಲ್ಲಿ ಪ್ರವಚನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಹಾ. ನನ್ನ ಜಾತಕದಲ್ಲಿ ಅವ ದ್ವಾದಶದಲ್ಲಿ ಬಂದಿದ್ದಾನ, ಹಾ. ಬರ್ಲಿ ಅವ ದ್ವಾದಶದಲ್ಲಿ, ನನ್ನ ಜನ್ಮರಾಶಿಗೂ ಬರ್ಲಿ, ನನ್ನ ದ್ವಿತೀಯಕ್ಕೂ ಬರ್ಲಿ. ನಾನೇನು ಹೆದರುವವನಲ್ಲ. ನಾನೇನು ಏನು? ನಾನೇನು ಏನು? ಸಾಮಾನ್ಯನ ಅಲ್ಲ. ಮಹಾಕಾಳೇಶ್ವರನ ಭಕ್ತ. ಹೌದು. ಬೇತಾಳದನ್ನ ಸಾಕ. ಹೌದು. ಶ್ರೀದೇವಿಯನ್ನು ಕಣ್ಣಾರೆ ಕಂಡವ. ಹೌದು. ದೇವಿಯ ಕೈಯಿಂದ ಚಂದ್ರಹಾಸದಂತಹ ಕತ್ತಿಯನ್ನು ಪಡೆದವ. ಹಾ. ಲೋಕದಲ್ಲಿ ವಿಕ್ರಮಾದಿತ್ಯ ಶರೀರನಾಗಿ ಹಾ. ಸ್ವರ್ಗದವರೆಗೆ ಹೋದವ. ಹಾ. ರಾಗದಲ್ಲಿ ನನ್ನನ್ನು ಮೀರಿಸುವವರು ಯಾರಿದ್ದಾರೆ? ಹಾ. ರೂಪದಲ್ಲಿ ಯಾರಿದ್ದಾರೆ? ಹಾ. ವರ್ತಮಾನ ಕಾಲದಲ್ಲಿ ನನ್ನ ಭಂಡಾರದಲ್ಲಿ ಇರುವಷ್ಟು ಐಶ್ವರ್ಯ ಯಾರಲ್ಲಿ ಉಂಟಯ್ಯ? ಯಾರಲ್ಲೂ ಇಲ್ಲ. ನಾನು ಸುಮ್ಮನೆ ಅವನಿಗೆ ಶೇನಿ, ಹಾ. ನೀವೇ ದೊಡ್ಡ ಶೇನಿ. ಅಲ್ಲ, ಎಂತದು? ನಾನಿನ್ನು ಮಾತಾಡಿ ಪ್ರಯೋಜನ ಇಲ್ಲ ಅಷ್ಟೇ. ನೋಡಿದಿರಾ? ನಿಮ್ಮ ಶನಿಗೆ ಧಿಕ್ಕಾರ. ಹಾ. ಕೈ ತರುತ್ತೇನೆ, ಹಲ್ಲು ಹೊಡಿತೇನೆ. ಅಕ್ಕ ಸಂಭವ ಗಗನಯ ನದಿ ನಿಷ್ಕ್ರಮಿಸುತ್ತಿರೆ ಕೇಳಿ ಕೆಂಗಿಡಿ ಸೋಸಿ ಗುಡುಗುಡಿಸಿ ತಕ್ಷಣವೇ ಧರೆಗಿಳಿದು
ಇಲ್ಲವೇ ನನ್ನ ಬಡಕವೆಂದೇ ಬಿಡುವೆನೆ ನಿನ್ನುವನು. ಏನಂದೆ ಪುರೋಹಿತರು ನನ್ನ ಬಗ್ಗೆ ಹೇಳಿದಾಗ ತುಚ್ಛ ಭಾವನೆಯಿಂದ ನನ್ನನ್ನು ಹೀಯಾಳಿಸುವುದಕ್ಕೆ ಪ್ರಾರಂಭ ಮಾಡಿದ್ದೀಯೇನು? ನೀನಾಡುವಂತಹ ಒಂದೊಂದು ಮಾತುಗಳು ನನ್ನ ಕಿವಿಗೆ ಸರಿಯಾಗಿ ಕೇಳಿಸ್ತಾ ಇದ್ದಾರೆ. ನಿನ್ನ ನೆತ್ತಿಯ ಮೇಲೆಯೇ ತಿರುಗಾಡ್ತಾ ಇದ್ದವ ನಾನು. ನಿನ್ನ ಮಾತು ಕೇಳಿ ಕೆಳಗಿಳಿದು ಬರಬೇಕಾಯಿತು. ನಿಂದಿಸಿದೆಯಾ, ಭಂಗಿಸಿದೆಯಾ, ಬಿಟ್ಟೆನಾ? ಬಿಡಲಾರೆ. ಅರಿಯದಾದೆ ನಿನ್ನ ಮಗಿಮೆ ಜರದೆ ನಿಂತು ಕ್ಷಮಿಸು ಎನ್ನ ಹೊರೆಯ ದೇವ ಕರುಣಿದೂರಿಂದರಸನು ಕಿಸಿದಾಣ. ಅರಿಯದಾದೆ ನಿನ್ನ ಮಗಿಮೆ ಶರೀರ ನನ್ನ ಆಸ್ಥಾನದಲ್ಲಿ ನಾ ಮಾತಾಡಿದ್ದು ನಿನಗೆ ಕೇಳಿಸಿತು. ಹೌದು ಸ್ವಾಮಿ, ನಿನ್ನ ತಲೆ ಮೇಲೆ ತಿರುಗುತ್ತಾ ಇದ್ದನ. ನೀನು ಏರಿದ ಎತ್ತರ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನನ್ನ ಮಾತಿನ ವ್ಯಾಪ್ತಿ ಎಷ್ಟು ಅಂತಲೂ ನನಗೆ ಈಗ ಅರ್ಥ ಆಗುವುದಕ್ಕೆ ತೊಡಗಿದೆ. ನೀನು ಇರುವಲ್ಲಿಗೆ ನನ್ನ ಮಾತು ಮುಟ್ಟುತ್ತದೆ ಅಂತಾದ್ರೆ, ಅಥವಾ ನನ್ನ ಮಾತು ಮುಟ್ಟುವಲ್ಲಿಗೆ ನಿನ್ನದಾದಂತಹ ಇರುವಿಕೆ ಇರ್ತದೆ ಅಂತಾದ್ರೆ, ನನ್ನ ಧ್ವನಿ ನಿನ್ನನ್ನು ಬಡಿದೆಬ್ಬಿಸ್ತದೆ ಅಂತಾದ್ರೆ, ನನ್ನ ಧ್ವನಿಗೆ ಹೋಗೊಟ್ಟು ನೀನು ನನ್ನ ಸಭೆಯಲ್ಲಿ ಪ್ರಕಟನಾಗಿ ನಿಲ್ತಿ ಅಂತಾದ್ರೆ, ನಾನಾಡಿದ ನುಡಿಯನ್ನೇ ಪಂಥವಾಕ್ಯ ಅಂತ ನೀ ಸ್ವೀಕರಿಸ್ತಿ ಅಂತಾದ್ರೆ, ಹಾಗಾದ್ರೆ ನನ್ನನ್ನು ನೀನು ಗುರುತಿಸಿದ ನೆಲೆ ಏನು ಎನ್ನುವುದು ಈಗ ಪ್ರಶ್ನೆಗಿರುವಂತಹ ವಿಷಯ. ಹೌದಾ? ನನ್ನ ಪುರೋಹಿತರಲ್ಲಿ ನಾ ಮಾತಾಡಿದ್ದು ಒಂದು ರೀತಿಯದ್ದಾದಂತಹ ವಾದ. ಹೌದಾ? ಅವರಾಡಿದ ನುಡಿಗಳು ಸಮ್ಮತವಲ್ಲ ಅಂತ ನನ್ನ ಚಿತ್ತಕ್ಕೆ ವೇದ್ಯ ಆದಾಗ ನಾನು ಹಾಗೆ ವರ್ತಿಸಬೇಕಾಯಿತು. ಯಾಕೆ ವರ್ತಿಸಿದೆ? ಯಾಕೆ? ಒಂದು ಮಕ್ಕಳಲ್ಲಾದ್ರೂ ಭೇದ ಭಾವವನ್ನು ಗುರುತಿಸದೇ ಇರುವ, ಇರುವೆಗಾದ್ರೂ ನೋವು ಮಾಡದೇ ಇರುವಂತಹ ವಿಕ್ರಮಾದಿತ್ಯ ಹೀಗೆ ಮಾತಾಡ್ಲಿಕ್ಕೆ ಕಾರಣ ಏನು? ನನ್ನ ತಲೆಯ ಮೇಲೆಯೇ ನೀನು ಸುತ್ತು ಬರ್ತಿದ್ದದ್ದು. ಒಬ್ಬ ಮನುಷ್ಯನ ತಲೆಯ ಮೇಲೆ ನೀನು ಸುತ್ತು ಬಂದ್ರೆ ಎಂತವನು ಹೇಗೆ ಬೇಕಾದ್ರೂ ಮಾತಾಡ್ತಾನೆ ಎನ್ನುವುದಕ್ಕೆ ನಾ ಮಾತಾಡಿದ್ದೆ ಸಾಕ್ಷಿ. ನಾನು ಏರುವ ಕಾಗೆ ಬಹಳ ಇಷ್ಟವಾದದಲ್ವಾ ಸ್ವಾಮಿ? ಏನು? ಈಗ ನಾನು ಹೇಳ್ತಾ ಇಲ್ಲ, ನಿನ್ನ ಯೋಗ ಯೋಗ್ಯತೆಯನ್ನು ತಿಳಿಯದೆ ಕೇವಲ ಒಂದು ವಾದದ ಜಾಡನ್ನು ಹಿಡ್ಕೊಂಡು ಮಾತಿಗೆ ಮಾತು ಬೆಳೆದಾಗ ಹೀಗೆಲ್ಲ ಪ್ರಕರಣ ಮುಂದುವರಿಯಿತು. ಆಯ್ತಲ್ಲ? ನನ್ನ ಸಭೆಯಲ್ಲೇ ಪ್ರಕಟನಾಗಿ ನಿಂತಹ ನಿನ್ನನ್ನು ನಮ್ಮವರೆಲ್ಲ ಕಂಡು ಕಣ್ಣು ಬಾಯಿ ಬಿಟ್ಟಿದ್ದಾರೆ. ಆದ್ದರಿಂದ ಅವನ ಪ್ರತೀಕವಾಗಿ ನಾನು ಕರಗಳನ್ನು ಜೋಡಿಸಿ ಶಿರವನ್ನು ಭಾಗಿಸಿ ಹೇಳ್ತಾ ಇರುವುದು, ಅರಿಯದಾದೆ ನಿನ್ನ ಮಹಿಮೆಯ ಉದಾರ ಚರಿತನಾದ ನೀನು ಕ್ಷಮಾಗುಣ ಸಂಪನ್ನನಾಗಿ ನನ್ನನ್ನು ಮನ್ನಿಸಬೇಕು. ನಾವು ಬಂದಾಕ್ಷಣವೇ ಎದ್ದು ನಿಂತು ಆಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾ ಇದ್ದೀಯೇನೋ? ಆಗಲಾಗದು. ನೀನು ಕೇಳಿದ ಕ್ಷಮೆಗೆ ಯಾವತ್ತೂ ಮಣಿಯುವವ ನಾನಲ್ಲ. ನಿನಗೆ ಕೊಡಬೇಕಾದಂತಹ ಶಿಕ್ಷೆ ಖಂಡಿತವಾಗಿಯೂ ಕೊಡ್ತೇನೆ. ಶನಿ ಏನು, ನಿನ್ನ ಪ್ರಭಾವ ಏನು ಎಂಬುದನ್ನು ನೀನು ನೋಡ್ಲೇಬೇಕಾಗುತ್ತದೆ. ನಾನು ಪ್ರವೇಶ ಮಾಡಿದ್ರೆ ಏನಾಗುತ್ತದೆ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಾಗಬೇಕೇನೋ? ನಿನ್ನ ಜನ್ಮ ರಾಶಿ ತುಲಾ ಅಲ್ವೇ? ನಿನ್ನ ಅದಕ್ಕಿಂತ ಮೊದಲ ರಾಶಿ ಕನ್ಯಾ, ಆಮೇಲೆ ಬರುವುದು ವೃಶ್ಚಿಕ, ದ್ವಾದಶ ತುಲದಲ್ಲಿ ಜನ್ಮ ರಾಶಿಯಲ್ಲಿ, ಆಮೇಲೆ ದ್ವಿತೀಯ, ಈ ಮೂರರಲ್ಲಿ ನಾನು ಪ್ರವೇಶ ಮಾಡ್ತೇನೆ. 7.5 ವರ್ಷ ನಿನ್ನನ್ನು ಕಾಡ್ತೇನೆ. ಖಂಡಿತವಾಗಿಯೂ ಬಿಡಲಾರೆ. ಆ ಕಾಟದಿಂದಾಗಿ ನೀನು ಏನೆಲ್ಲ ಮಾಡಬೇಕು ಗೊತ್ತಾ? ನನ್ನ ಹೆಸರನ್ನು ಕೇಳಿದಾಗ ಕೈ ಚಪ್ಪಾಳೆ ಕಟ್ಟಿದ್ದೀಯೇನೋ, ನಿನ್ನನ್ನು ಕೈಗಳೇ ಇಲ್ಲದಂತೆ ಮಾಡ್ತೇನೆ. ಶನಿ ಎಂಬ ಹೆಸರನ್ನು ಕೇಳಿದಾಗ ನೀನು ಕುಳಿತಂತಹ ಪೀಠದಿಂದ ಕೆಳಗಿಳಿದು ಈ ಭೂಮಿಯನ್ನು
ಬರ್ದೀಯಾ ನಿನಗೆ ಕಾಲುಗಳಿಲ್ಲದಂತೆ ಮಾಡ್ತೇನೆ. ಬೊಕ್ಕಸದಲ್ಲಿ ಭಂಡಾರ ತುಂಬಿದೆ, ನನ್ನನ್ನು ಕೇಳುವವರು ಯಾರೂ ಇಲ್ಲ, ನನ್ನಷ್ಟು ಶ್ರೀಮಂತ ಮತ್ತೊಬ್ಬರಿಲ್ಲ ಎಂಬ ಆ ಭಾವನೆಯನ್ನು ತೋರಿಸಿದೆಯೇನೋ. ನನ್ನನ್ನು ತುಚ್ಛ ಭಾವನೆಯಿಂದ ಕಂಡಂತಹ ನೀನು ಭಿಕ್ಷುಕನಾಗಿ ಹೋಗಬೇಕು. ಆ ರೀತಿಯಾಗಿ ಮಾಡದಿದ್ರೆ ನಾನು ಛಾಯಾಸೂತನಲ್ಲ. ನಿನಗೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡದಿದ್ರೆ ನಾನು ಶನೀಶ್ವರನಲ್ಲ, ಶಿವನನ್ನು ಮೆಚ್ಚಿಸಿದವನಲ್ಲ. ಏನು ನನ್ನನ್ನೇ ನಿನ್ನದ್ದಾದಂತಹ ಕೋಪದ ಸೊತ್ತು ಅಂತ ತಿಳಿಯಿತಿ ಅಂತಾದ್ರೆ ಕ್ಷತ್ರಿಯನಾಗಿ ನನಗೊಂದು ಸಮಾಧಾನದ ವಿಚಾರ ಅದು. ಏನದು? ನಿನ್ನ ಪದಮೂಲದಲ್ಲಿ ಒಮ್ಮೆ ಪ್ರಾರ್ಥಿಸಿ ನಾ ಕೇಳ್ತೇನೆ. ಏನು? ನೀನು ನನ್ನನ್ನು ಮಣಿಯುತ್ತಿ ಅಂತಾದ್ರೆ ನನ್ನದ್ದಾದಂತಹ ಚರಿತ್ರೆಯನ್ನು ನಿನ್ನ ಚರಿತ್ರೆಯ ಜೊತೆಯಲ್ಲಿ ಪ್ರಪಂಚ ಮುಖದಲ್ಲಿ ಪ್ರಚುರವಾಗುವ ಹಾಗೆ ಮಾಡ್ತಿ ಅಂತಾದ್ರೆ ನೀನೇನೇ ಮಾಡು, ನೀನೆಷ್ಟೇ ಮಾಡು, ಕಡೆಗಾದ್ರೂ ವಿಕ್ರಮ ನಿನ್ನ ಭಕ್ತಿಗೆ ನಾ ಸೋತೆ ಅಂತ ನೀ ಹೇಳಬೇಕು, ಬಿಟ್ರೆ ಆ ಸೋತೆ ಅಂತ ಹೇಳಲಿಕ್ಕಿಲ್ಲ. ವಿಕ್ರಮಾದಿತ್ಯ, ಕೃತ, ತ್ರೇತ, ದ್ವಾಪರ ಈ 3 ಯುಗಗಳಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸಿದ್ದೇನೆ. ಇದು ಕಲಿಯುಗ. ಹುಡುಕುತ್ತಾ ಇದ್ದೆ ದೃಢಚಿತ್ತದಿಂದ ನಾನು ಕೊಡುವಂತಹ ಶಿಕ್ಷೆಯನ್ನು ಯಾರು ಅನುಭವಿಸ್ತಾರೆ, ಯಾರು ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸ್ತಾರೆ, ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ನೀನೇ ಬೇಕಿತ್ತು ನನಗೆ, ಸಿಕ್ಕಿತ್ತು. ಯಥಾರ್ಥಕ್ಕೂ ನೀನೊಬ್ಬ ಶಕ್ತಿಗಾರನೇ, ಸಿಕ್ಕಿದ್ದೆ, ಅದರಲ್ಲಿ ಸಂದೇಹ ಇಲ್ಲ. ಆ ಶಕ್ತಿಯ ಪ್ರಭಾವ ಏನು ಅಂತ ತೋರಿಸಬೇಕಾಗಿ ನಾನು ಈಗ ಬಂದಿದ್ದೆ. ನಮ್ಮಲ್ಲಿಯೂ ಸ್ವಲ್ಪ ಉಂಟದು, ನಿನ್ನಲ್ಲಿ ಎಷ್ಟುಂಟು ಅಂತ ನಾನು ನೋಡ್ಬೇಕು. ನಾನು ನಿನ್ನ ಭಕ್ತಿಗೆ ಮೆಚ್ಚಬೇಕಲ್ವಾ? ನೀನು ಮಣಿಯುವುದಿಲ್ಲ ಅಲ್ವಾ? ಹೇಗೆ ಮಣಿಯುವುದಿಲ್ಲ, ನೀನು ನನ್ನ ಕಾಲಿಗೆ ಬೀಳುವುದಿಲ್ಲ ಎಂಬುದನ್ನು ನಾನು ನೋಡ್ಲೇಬೇಕು. ಕಾಲಿಗೆ ಬಿದ್ದ ಮೇಲೆ ಮತ್ತೆ ನೋಡು ನಾನೇನು. ಏನಗೈವಿನಯ್ಯೋ ಮೃಡನೆ ಕೀನನತಿ ನುಡಿದಿನಿ ಭಾನು ತನುಜ ಮುನಿದ ಮೇಲೆ ಕಾಣೆ ಸುಖದ ದಾರಿಯ ಭಾನು ತನುಜ ಮುನಿದ ಮೇಲೆ ಕಾಣೆ ಸುಖದ ದಾರಿಯ ಹರನ ರಾಣಿ ವರವನಿಯೇ ಧರಣಿ ಪಾಲನೆದು ಕರುವ ಧರಿಸಿ ನುಡಿ ಒದಗಿ ಬಂತು ಪರಮ ಕಷ್ಟ ದುಃಖದಿಗೆ ಏನಗೈವೆನಯ್ಯೋ ಬಿಡನಿ ಅವಧಾನವಾಹು ದೀರ್ಘದೇಹಿ ಕಪ್ಪು ಶರೀರ ಕಾಕವಾಹನ ಸಭೆಯಲ್ಲಿ ಪ್ರಕಟವಾದಾಗ ಎಂಟೆದೆ ಇದ್ರೂ ತಡ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವನ ಭೀಕರ ಕಳೆ ಬರಹವನ್ನು ನೋಡಿದಾಗ ತಡಗುಟ್ಟಿ ಹೋದೆ. ಆದರೂ ದೃಢಮಾನಸನಾಗಿ ಒಂದೆರಡು ವಾಕ್ಯಗಳನ್ನು ಅವನಿಗೆ ಉತ್ತರವಾಗಿ ಕೊಟ್ಟದ್ದು ಬಿಡುವುದಿಲ್ಲ, ನಿನ್ನ ಬಗ್ಗೆ ಕರುಣೆ ಇಲ್ಲ ಅಂತ ಹೇಳಿ ನಿಷ್ಕರುಣೆಯಂತೆ ನನ್ನ ದೇಹ ಪ್ರವೇಶವ ಮಾಡಿದ್ದಾನೆ ಎನ್ನುವುದು ನನ್ನ ಶರೀರದಲ್ಲಿ ಆಗುತ್ತಿರುವ ಬದಲಾವಣೆಯಿಂದ ನನಗೆ ಅರ್ಥ ಆಗ್ತದೆ. ದಾಹ ಬಂದಾಗ ಎದ್ದು ನಿಂತವನಾದರೂ ಕುಳಿತು ನೀರು ಕುಡಿಯುವ ನಾನು ಕುಳಿತಿದ್ದರೂ ಬಾಯಾರಿಕೆಯನ್ನು ನೀಗಿಕೊಳ್ಳುವುದಕ್ಕೆ ಎದ್ದು ನಿಂತೇ ನೀರು ಕುಡಿಯುತ್ತಾ ಇದ್ದೇನೆ. ತಲೆ ತುರಿಸಿಕೊಳ್ಳುವುದಕ್ಕಾರಂಭ ಆದಾಗ ಎರಡೂ ಕೈ ನನ್ನ ತಲೆಯ ಮೇಲಿರ್ತದೆ, ತುರಿಸಿಕೊಳ್ಳುವುದಕ್ಕೆ ಕಾತುರ ತೋರಿಸ್ತದೆ. ಬಂದ ಉಗುರನ್ನು ಕಚ್ಚಿಕೊಳ್ಳುವುದಕ್ಕೆ ನಖ ಬಿಟ್ಟರೆ ಬೇರೆ ಯಾವುದೂ ಉಂಟು ಅಂತ ನನಗೆ ಅರ್ಥ ಆಗುವುದಿಲ್ಲ. ಮಲಗುವುದಕ್ಕೆ ಎಷ್ಟೇ ಹೊತ್ತಿದ್ರು ಮುಚ್ಚಂಜೆಯ ಹೊತ್ತಿನಲ್ಲೇ ನನಗೆ ನಿದ್ದೆ ಬರ್ತದೆ. ಕುಳಿತುಕೊಳ್ಳುವುದಕ್ಕೆ ಮೆತ್ತನೆಯ ಹಾಸಿಗೆ ಇದ್ದರೂ ಹೊತ್ತಿನಲ್ಲೇ ಕುಳಿತುಕೊಳ್ಳಬೇಕು ಅಂತ ನನಗೆ ಆಶೆ ಆಗುತ್ತದೆ. ದಂತದೋಳು ನಖವ ಛೇದಿಪನ, ನಿತ್ತು ನೀರು ಕುಡಿಯುವವನ, ಎರಡು ಕೈಯೋಳು ತಲೆ ತುರಿಸಿಕೊಂಬವನ, ಹೊತ್ತಿನ ಹೊರಳು ಕುಳ್ಳಿರ್ಪನ, ಹತ್ತದ ಎದೋಳು ನಿದ್ರಿಪನ, ಎತ್ತಲು ಶನಿವೆಂಬತ್ತದ ಬಿಡಲು ಅಂತ ಒಂದು ಮಾತು.
ಓಹೋ. ಅದೆಲ್ಲ ವಿಕಾರಗಳು ನನ್ನನ್ನು ಆವರಿಸಿವೆ. ಅಂತಃಪುರಕ್ಕೆ ಬಂದ್ರೆ ಹಾ. ಮಡದಿ ಏನಾಯಿತು ಅಂತ ಕೇಳ್ತಾಳೆ. ಹ್ಮ್. ಯಾವ ಬಾಯಿಯಲ್ಲಿ ಯಾವ ಶಬ್ದವನ್ನು ಜೋಡಿಸಿ ಯಾವ ವಾಕ್ಯಗಳಿಂದ ಅವಳನ್ನು ಸಮಾಧಾನ ಮಾಡಲಿ. ಹ್ಮ್. ಮಗ ಕಂಠೀರವ, ಅಪ್ಪ ಯಾಕೆ ನಿನ್ನ ಮುಖ ಹೀಗೆ ಕಳೆಗುಂದಿದೆ, ನಗು ಯಾಕೆ ಮಾಯವಾಯಿತು ಅಂತ ಕೇಳಿದ್ರೆ ನಾನು ಏನಿಷ್ಟ ಉತ್ತರ ಕೊಟ್ಟಿ. ಹ್ಮ್. ಬೇಕು ಅಂತಲೇ ಮೂಲೆಯಲ್ಲಿದ್ದ ಕಲ್ಲನ್ನು ತೆಗೆದು ನನ್ನ ಎದೆ ಮೇಲೆ ಇಟ್ಟುಕೊಂಡ ಮಗ ಅಂತ ಹೇಳಲೆ, ನಾನು ಕೈಯಾರೆ ನನ್ನ ಜುಟ್ಟನ್ನು ಶನಿದೇವನ ಕೈಯಲ್ಲಿ ಕೊಟ್ಟಿದ್ದೇನೆ ಅಂತ ನನ್ನ ಹೆಂಡತಿಯಲ್ಲಿ ಹೇಳಲೆ. ಹ್ಮ್. ಆದ್ರೆ ಒಂದು ಏನು? ಸಂಸಾರದಲ್ಲಿ ನಾವು ತಪ್ಪಿದ್ದೇವೆ ಅಂತಾದ್ರೆ, ಹಾ. ದೇವರೇ ನಮ್ಮನ್ನು ಇದಿರು ಹಾಕಿಕೊಂಡಿದ್ದಾರೆ ಅಂತಾದ್ರೆ, ಹ್ಮ್. ದೇವರು ಕೈ ಬಿಟ್ಟವರಾಗಿದ್ದೇವೆ ನಾವು ಅಂತಾದ್ರೆ ಹಾ. ಇಷ್ಟು ಮಾಡಬಹುದಾಗ್ತದೆ. ಹ್ಮ್. ಸಂಸಾರದಲ್ಲಿ ಹೆಚ್ಚಿನ ವ್ಯಾಮೋಹ ತೋರಿಸಬಾರದು. ಓಹೋ. ಮಡದಿ ಮಕ್ಕಳಿಗೆ ನಾವು ಮುದ್ದಾಗಿ ಬಹಳ ಹತ್ತಿರವಾಗಿ ಹೋದೆವು ಅಂತಾದ್ರೆ, ನಾಳೆಯ ದಿವಸ ನಮ್ಮದ್ದು ಮುಗಿಯಿತು ಅಂತಾದ್ರೆ ನಮ್ಮನ್ನು ಹೆಚ್ಚಿಗೆ ಹಚ್ಚಿಕೊಂಡವರಿಗೆ ಕಷ್ಟವಾಗ್ತದೆ, ಸಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಓಹೋ. ಆಗ ನಾವೇನು ಮಾಡಬೇಕು? ಸುಮ್ಮನೆ ಇದ್ರು ಅವರನ್ನು ಗದರಿಸಬೇಕು, ಹಾ. ಸುಮ್ಮನೆ ಇದ್ರು ಅವರನ್ನು ದೂರ ಮಾಡಬೇಕು. ಹಾಗೆ ದೂರ ಮಾಡಿದ್ರೆ ನಾಳೆ ನಾವು ಇಲ್ಲ ಅಂತಾದ್ರೂ ಅವರು ಎಣಿಸಿಕೊಳ್ತಾರೆ. ಅವರು ಇರುವಾಗಲೂ ಅಷ್ಟೇ, ಅವರು ಹೋದ್ರು ಅಷ್ಟೇ ಅಂತ. ಅವರ ಮನಸ್ಸಿಗೊಂದು ಸಮಾಧಾನ ಸಿಕ್ಕುವುದಕ್ಕಾಗಿ ಹಾ. ಸಂಸಾರದಲ್ಲಿಯೂ ಸ್ವಲ್ಪ ವಿರಕ್ತನಂತೆ ವರ್ತಿಸ್ತಾ ಇದ್ದೇನೆ. ಸರಿ. ಏನೇ ಇರಲಿ, ಹಾ. ಶನಿದೇವರೇ ನನ್ನನ್ನು ಹದಕ್ಕೆ ತರ್ತೇನೆ ಅಂತ ಹೇಳಿದ ಮೇಲೆ ಹ್ಮ್. ನೋಡೋಣ. ಹಾ. ಹದವಾಗಬೇಕಾದ ನಾನು ಹಾ. ಅವನಿಗಾಗಿ ಸಮರ್ಪಿಸಿಕೊಂಡು ಹ್ಮ್. ನಾನು ಹದವಾಗಿಯೇ ಇರ್ತೇನೆ, ಹದವಾಗಿಯೇ